ಓಮ್ನಿಕಾನ್ ಭೀತಿಯ ಹಿನ್ನೆಲೆ ರಾಜ್ಯ ಸರ್ಕಾರ ಜಿಲ್ಲಾಡಳಿತಕ್ಕೆ ಪರಿಷ್ಕೃತ ಮಾರ್ಗಸೂಚಿಗಳನ್ನು ಕಳುಹಿಸಿದೆ. ಉಡುಪಿ ಜಿಲ್ಲೆಯಲ್ಲಿ ಸದ್ಯ 88 ಸಕ್ರಿಯ ಕೋವಿಡ್ ಪ್ರಕರಣಗಳು ಇದ್ದು, ಕಳೆದ ಒಂದು ವಾರದ ಪಾಸಿಟಿವಿಟಿ ದರ 0.4 ಇದೆ. ಉಡುಪಿ ಜಿಲ್ಲೆಯು ಹೊರ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಳ್ಳದೇ ಇದ್ದರೂ ವಿದೇಶ ಮತ್ತು ಹೊರ ರಾಜ್ಯಗಳ ಜೊತೆಗೆ ನಿರಂತರ ಸಂಪರ್ಕವನ್ನು ಹೊಂದಿದೆ. ಹಾಗಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ಳುವುದು ಅಗತ್ಯವಾಗಿದೆ ಎಂದು ಜಿಲ್ಲಾಧಿಕಾರಿ ಕೂರ್ಮರಾವ್ ತಿಳಿಸಿದ್ದಾರೆ. ಉಡುಪಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಗೆ ಕಳೆದ 5 ದಿನಗಳಲ್ಲಿ 91 ಮಂದಿ ಅಂತಾರಾಷ್ಟ್ರೀಯ ಪ್ರಯಾಣಿಕರು ಬಂದಿದ್ದಾರೆ. ಓಮಿಕ್ರಾನ್ ಎಚ್ಚರಿಕೆಯ ಹಿನ್ನೆಲೆಯಲ್ಲಿ ಎಲ್ಲರನ್ನೂ ತಪಾಸಣೆಗೆ ಒಳಪಡಿಸಲಾಗಿದೆ. ಈ ಪೈಕಿ 3 ಪ್ರಯಾಣಿಕರು ಹೈ ರಿಸ್ಕ್ ದೇಶದಿಂದ ಬಂದವರಾಗಿದ್ದು, ಎಲ್ಲ ಕೋವಿಡ್ ರಿಪೋರ್ಟ್ ನೆಗೆಟಿವ್ ಬಂದಿದೆ. ಮಹಾರಾಷ್ಟ್ರದಿಂದ ಬರುವವರಿಗೆ 72 ಗಂಟೆಯ ಒಳಗಿನ ನೆಗೆಟಿವ್ ರಿಪೋರ್ಟ್ ಕಡ್ಡಾಯವಾಗಿದೆ. ಜಿಲ್ಲೆಯಲ್ಲಿ 93% ಪ್ರಥಮ ಡೋಸ್, 74% ಎರಡನೇ ಡೋಸ್ ವ್ಯಾಕ್ಸಿನ್ ಅನ್ನು ನೀಡಲಾಗಿದೆ. ಪ್ರೌಢಶಾಲಾ ಮಟ್ಟದ ವಿದ್ಯಾರ್ಥಿಗಳ ತಪಾಸಣೆ ನಡೆಸುತ್ತೇವೆ. ಪ್ರತಿದಿನ ರ್ಯಾಂಡಮ್ ಚೆಕಿಂಗ್ ಶಾಲಾ ಕಾಲೇಜುಗಳಲ್ಲಿ ನಡೆಯಲಿದೆ. ದೈನಂದಿನ ಕೋವಿಡ್ ಟೆಸ್ಟ್ ಸಂಖ್ಯೆಯನ್ನು 5,000ಕ್ಕೆ ಹೆಚ್ಚಿಸಿದ್ದೇವೆ ಎಂದರು. ಸಮಾರಂಭ, ಸಮ್ಮೇಳನ ಇತ್ಯಾದಿಗಳಲ್ಲಿ ಭಾಗವಹಿಸುವವರ ಸಂಖ್ಯೆಯನ್ನು 500 ಜನರಿಗೆ ಸೀಮಿತಗೊಳಿಸಲಾಗಿದೆ. ಸುಮಾರು ಸ್ಪೆಷಲ್ ಕ್ಯಾಂಪ್ಸ್ ನಾವು ಮಾಡಿದ್ವಿ. ಫಾರ್ ಎಕ್ಸಾಂಪಲ್, ನಮ್ಮ ಮೀನುಗಾರರಿದ್ದಾರೆ. ಮೀನುಗಾರರಿಗೆ ಒಂದು ಬಾರಿ ಅವರು ದೋಣಿಯಲ್ಲಿ ಹೋಗಿದ್ರೆ ಒಂದು ಬಾರಿ 1 ವಾರ ಅಥವಾ 10 ದಿವಸ ಕೂಡ ಬರ್ತಾ ಇರೋ ಸಂದರ್ಭ ಇರ್ತದೆ. ನಾವು ನಮ್ಮ ಫಿಶರೀಸ್ ಇಲಾಖೆ ಮೂಲಕ ಮತ್ತು ಅಲ್ಲಿರುವ ಒಂದು ಸಂಘ ಏನಿರುತ್ತೆ, ನಾನು ಈಗಾಗಲೇ ಹೇಳಿದ್ದಿಲ್ಲ, ಸಂಘ ಸಂಸ್ಥೆಗಳ ಸಹಕಾರದಿಂದ ಮಾತ್ರ ನಾವು ಮಾಡ್ತಾ ಇದ್ದೇವೆ. ಅವರ ಅಸೋಸಿಯೇಷನ್ ಏನಿದ್ದಾರೆ ಅವರೇ ಒಂದು ಇನಿಷಿಯೇಟಿವ್ ತಗೊಂಡು ಅಲ್ಲಿ ನಿರಂತರವಾಗಿ ನಮ್ಮ ವ್ಯಾಕ್ಸಿನೇಷನ್ ಕ್ಯಾಂಪ್ಸ್ ಆಗುವ ರೀತಿಯಲ್ಲೆಲ್ಲ ಮಾಡಿದ್ದಾರೆ. ಸೊ ಫಸ್ಟ್ ಡೋಸ್ ಆ ಥರ ಆಗಿದೆ. ಈಗ ಸೆಕೆಂಡ್ ಡೋಸ್ ಕೂಡ ಅದೇ ರೀತಿ ಎಲ್ಲ ಮಾಡ್ಬೇಕಂತ ನಾವು ಅವರಿಗೆ ವಿನಂತಿ ಮಾಡಿದ್ವಿ. ನಾವೆಲ್ಲ ಸಮುದಾಯವನ್ನು ಕರೆದುವಾಗ ನಡೆಸುವ ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಹಬ್ಬಗಳು ಮತ್ತು ಸಮಾರಂಭಗಳನ್ನು 15ನೇ ಜನವರಿ 2022 ಮುಂದೂಡತಕ್ಕಂಥದ್ದು ಕೂಡ ನಾವು ಅದಕ್ಕೋಸ್ಕರ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳಿಗೂ ಕೂಡ ನಾವು ತಿಳಿಸ್ತಾ ಇದ್ದೀವಿ. ಇದು ಏನಿದೆ ವಿಶೇಷವಾಗಿ ಸಾಂಸ್ಕೃತಿಕ ಚಟುವಟಿಕೆ ಹಬ್ಬಗಳೇನಿದೆ ಅದನ್ನು ಸ್ವಲ್ಪ ಮುಂದೂಡಬೇಕಂತಿದೆ. ಶಾಲಾ ಕಾಲೇಜುಗಳಿಗೆ ತೆರಳುವ 18 ವರ್ಷದೊಳಗಿನ ಮಕ್ಕಳು, ಪೋಷಕರು ಕಡ್ಡಾಯವಾಗಿ 2 ಡೋಸ್ ಕೋವಿಡ್-19 ಲಸಿಕೆಯನ್ನು ಪಡೆಯತಕ್ಕಂಥದ್ದು ಕೂಡ ಇದೆ. ಕೆಲವು ಸಿಸ್ಟಮ್ಯಾಟಿಕ್ ಆಗಿ ಪ್ರತಿಯೊಂದಕ್ಕೂ ಕೂಡ ಒಂದು ಟೀಮ್ಸ್ ಮಾಡ್ಕೊಂಡಿದ್ದೀವಿ. ಆ ಟೀಮ್ಸ್ ಮತ್ತೆ ನಾವು ರಿಯಾಕ್ಟಿವೇಟ್ ಮಾಡಿದ್ದೀವಿ. ವಿಶೇಷವಾಗಿ ಪ್ರೈವೇಟ್ ಹಾಸ್ಪಿಟಲ್ಸ್